ಸೇಲಿಗೆ ಈ ಸತಿ ಹಾಕಿದವನಂದರೆ ನೇರವಾಗಿ ಮಿಲ್ಲಿನಿಂದ ಖರೀದಿಸಿ ತಗೊಂಡು ಬಂದದ್ದು. ನಾವು ಇರುವ ಸ್ಟಾಕಿನ ಮೇಲೆ ಏನು ಸೇಲನ್ನು ಹಾಕಲಿಲ್ಲ. ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿರುವ 𝐒𝐮𝐲 ಶೆಟ್ಟಿ ಜವಳಿ ಮಳಿಗೆಯಲ್ಲಿ ಪುತ್ತೂರಿನವರೊಂದಿಗೆ ಹತ್ತೂರಿನವರು ಕಾತರದಿಂದ ಕಾಯುತ್ತಿರುವ ಪ್ರಖ್ಯಾತ ಮಿಲ್ಗಳಿಂದ ನೇರವಾಗಿ ಖರೀದಿಸಿ ಅತಿ ಕಡಿಮೆ ಲಾಭಾಂಶವಿಟ್ಟು ಅತಿ ಕಡಿಮೆ ದರದಲ್ಲಿ ಮಾರಾಟ ಮಾಡುವ ಕಂಪನಿ ಸೀರೆಗಳು ಮತ್ತು ಇನ್ನಿತರ ಜವಳಿಗಳ ಆರ್ಟಿ ಸೇಲ್ ಜುಲೈ 26ರಂದು ಆರಂಭಗೊಂಡಿದೆ. ಕಲೆಕ್ಷನ್ಸ್ ಮತ್ತೆ ಮಸ್ತ್ ಎಡ್ಡೆ ಉಂಟು ಮೂಲು. ಸೊ ಎಂಕ್ಲೆ ಲೆಕ್ಚರ್ಸ್ ನಕ್ಲಿಗೆ ಮತ್ತೆ ಮಸ್ತ್ ಯೂಸ್ಫುಲ್ ದೇ ಬಂಡ ಇಂಚ ರಿಡಕ್ಷನ್ ಪಾಂಡ್ ಒಂಚೂರು ಕಮ್ಮಿಗೆ ಮಸ್ತ್ ಸಾರೀಸ್ ತೆಪ್ಪುಲೈತೆ. ಸೊ ಅಂಚ ಅದು ಕಲೆಕ್ಷನ್ಸ್ ಎಡ್ಡೆ ಉಂಡು. ಸೊ ಮಾತ ಬರುಲಿ ಸೊ ಎಂಕಲ ಮಸ್ತ್ ಪರ್ಚೇಸ್ ಮಲ್ತಾ ಎಕಡರ ಬತ್ತೆ ಎಂಕಲ್ ಮಧ್ಯಾಹ್ನ ಕಾಲೇಜದ ನಡುಟು. ಸೊ ಎಗೇನ್ ಮಸ್ತ್ ಎಕಡೆ ಮಸ್ತ್ ರಶ್ ಇತ್ತಂಡು. ಸೊ ಎಗೇನ್ ಇತ್ತು ಪೆರ ಬತ್ತೀನಿ ಅಂತ ಎಗೆ ಅಂತ ಸಾರೀಸ್ ಕೊನೊಂದಿಲ್ಲ. ಸೊ ಮಸ್ತ್ ಸಾರೀಸ್ ಪರ್ಚೇಸ್ ಮಾಡ್ತಾ ಖುಷಿ. ಸುಮಾರು ವರ್ಷದಿಂದ ಇಲ್ಲೇ ಬಂದು ವ್ಯಾಪಾರ ಮಾಡ್ತಾಯಿದ್ದೇವೆ. ಚೆನ್ನಾಗಿದೆ, ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಸೆಲೆಕ್ಷನ್ ಕಲರ್ಸು ಎಲ್ಲ ಒಳ್ಳೆಯದಿದೆ. ರೇಟ್ ಸಹ ಪರವಾಗಿಲ್ಲ, ಒಳ್ಳೆಯದಿದೆ. ನಮಗೆ ತುಂಬ ಇಷ್ಟ ಆಗ್ತಾ ಉಂಟು. ಬಂದು ಅಂದಾಗ ನಾವು ಪ್ರತಿ ಸಲ ಸಹ ಬರ್ತೇವೆ, ಒಂದು 10-20 ಸಾರಿ ತಗೊಳ್ತಾ ಇರ್ತೇವೆ. ಮೊದಲಿಂದ ಇಲ್ಲೇ ಬರೋದು, ಯಾವಾಗಲೂ ಇಲ್ಲೇ ಬರ್ತೇವೆ. ಹೀಗೆ ರಿಡಕ್ಷನ್ ಇಲ್ಲದಿದ್ದರೂ ಇಲ್ಲೇ ಬರೋದು. ಈ ಟೈಮಲ್ಲಿ ತುಂಬ ಕಡಿಮೆಗೆ ಸಿಗ್ತದೆ. ಹೌದು, ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಎಷ್ಟು ವರ್ಷದಿಂದ ಬರ್ತಿದ್ದೀವಿ ನಾವು? ನಾ ಸಣ್ಣ ಇರುವಾಗಲೇ ಪುತ್ತೂರಲ್ಲೇ ಇದ್ದದ್ದು. ಯಾವಾಗಲೂ ಸಂಜೆ ಶೆಟ್ಟಿಗೆ ಬರೋದು, ಬೇರೆಲ್ಲೂ ಚೇಂಜ್ ಅಂತ ಹೋಗಲಿಲ್ಲ. ಒಳ್ಳೊಳ್ಳೆ ಐಟಮ್ಗಳು, ಒಳ್ಳೊಳ್ಳೆ ಕ್ವಾಲಿಟಿ ಐಟಮ್ಗಳನ್ನೆಲ್ಲ ಸ್ವಲ್ಪ ರಿಯಾಯಿತಿ ದರದಲ್ಲಿ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಾನೊಮ್ಮೆ ಬಂದು ನೋಡಿ ಹೋಗುವಂತ ಬಂದದ್ದು. ಇವತ್ತು ನಾನು ತಗೊಳ್ಳೋ ಪರಿಸ್ಥಿತಿ ಇಲ್ಲ, ಹೇಳಿದರೆ ತುಂಬ ರಶ್ ಉಂಟು ಇಲ್ಲಿ. ಹಾಗೆ ಮತ್ತು ಈಗ ಬೆಳ್ತಂಗಡಿ, ಉಪ್ಪಿನಂಗಡಿ, ಸುಳ್ಯ ತುಂಬ ಕಡೆಯಿಂದೆಲ್ಲ ಜನ ಬಂದು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಸಹ ಇಲ್ಲಿ ಪುತ್ತೂರಲ್ಲಿ ಟೈಲರ್ ವೃತ್ತಿ ಮಾಡುವ ಆದ ಕಾರಣ ನನಗೆ ಸಹ ತುಂಬ ಇಲ್ಲಿ ನಾನು 35 ವರ್ಷದಿಂದ ಇಲ್ಲಿಗೆ ಬರೋದು. ಒಂದು ಲೈನಿಂಗ್ ಬಟ್ಟೆ ಆಗಲಿ ಯಾವುದು ಬಟ್ಟೆ ಆಗಲಿ ನಾನು ಇಲ್ಲಿಗೆ ಬರೋದು. ಯಾಕೇಳಿದರೆ ನಮಗೆ ಇಲ್ಲಿ ರಿಯಾಯಿತಿ ಮುಖ್ಯ ಅಲ್ಲ, ನಮಗೆ ಇಲ್ಲಿ ಕ್ವಾಲಿಟಿ ಮುಖ್ಯ. ಮತ್ತು ಅದೇ ಕ್ವಾಲಿಟಿ ಬಟ್ಟೆಯನ್ನು ಇವರು ಈಗ ಆಷಾಢ ಮಾಸದಲ್ಲಿ ತುಂಬ ರಿಯಾಯಿತಿ ದರದಲ್ಲಿ ತಗೊಳ್ತಿದ್ದಾರೆ. ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಬೋದು. ಆರಂಭದ ದಿನವೇ ಗ್ರಾಹಕರಿಂದ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮಳಿಗೆಯು ಗ್ರಾಹಕರಿಂದ ತುಂಬಿ ತುಳುಕುತ್ತಿದೆ. ಅತಿ ದೊಡ್ಡ ಮಟ್ಟದಲ್ಲಿ ಗ್ರಾಹಕರಿಗೋಸ್ಕರ ಸಾರಿ ಹಾಗೂ ಇನ್ನಿತರ ಜವಳಿಗಳನ್ನು ಖರೀದಿ ಮಾಡಿ ಮಾರಾಟ ಮಾಡಲಾಗುತ್ತಿದೆ. ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಮಡಿಕೇರಿ, ಮೈಸೂರು ಹಾಗೂ ಬೆಂಗಳೂರಿನಿಂದ ಕೂಡ ಈ ಆಷಾಢ ಮಾಸದಲ್ಲಿ ಏರ್ಪಡಿಸುವ ಅತಿ ದೊಡ್ಡ ಮಾರಾಟಕ್ಕೆ ಜನರು ಧಾವಿಸಿ ಬರುತ್ತಿದ್ದಾರೆ ಎಂದು ಸಂಸ್ಥೆಯವರು ತಿಳಿಸಿದ್ದಾರೆ. ನಾವು ಪ್ರತಿ ವರ್ಷ ಜುಲೈ 26ನೇ ತಾರೀಕಿಗೆ ನಾವು ಪ್ರತಿ ವರ್ಷ ಒಂದು ಆರ್ಟಿ ಸೇಲ್ ಅಂತ ಪರಂಪರೆಯಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಹಿರಿಯರಾಗಿರುವಂಥ 𝐒𝐮𝐲 ಶೆಟ್ಟಿ ಅವರು ಶುರು ಮಾಡಿದ್ದು. ಈಗ ನಾವು 3rd ಜನರೇಷನ್ ನಾವು ಇದನ್ನು ಕಂಟಿನ್ಯೂ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಆ ಟೈಮಲ್ಲಿ ಜನರು ಹೇಗೆ ಸ್ಪಂದನೆಯನ್ನು ನೀಡಿದ್ದಾರೆ ಅದೇ ಥರ ನೀಡಿಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ನೀಡಬೇಕು ಅಂತ ನಾನು ಜನರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಹಾಗೆ ನಾವು ಯಾವುದನ್ನೆಲ್ಲ ಸೇಲಿಗೆ ಈ ಸತಿ ಹಾಕಿದವನಂದರೆ ನೇರವಾಗಿ ಮಿಲ್ಲಿನಿಂದ ಖರೀದಿಸಿ ತಗೊಂಡು ಬಂದದ್ದು. ನಾವು ಇರುವ ಸ್ಟಾಕಿನ ಮೇಲೆ ಏನು ಸೇಲನ್ನು ಹಾಕಲಿಲ್ಲ. ಸಾರಿ ಇರ್ಬೋದು ಮೇನ್, ಮತ್ತು ಲೇಡೀಸ್ ಇರ್ಬೋದು, ಮೆನ್ಸ್ ಇರ್ಬೋದು, ಕಿಡ್ಸ್ ಇರ್ಬೋದು, ಎಲ್ಲದರನ್ನು ಸಹ ನಾವು ಖರೀದಿಸಿ ಅದನ್ನು ಜನರಿಗೆ ಒಂದು ಕಡಿಮೆ ರೀತಿಯಲ್ಲಿ ನೀಡುವ ಒಂದು ಪ್ರತಿ ವರ್ಷ ಜನರಿಗೊಂದು ಥ್ಯಾಂಕ್ಸ್ ಗಿವಿಂಗ್. ಅಂದರೆ ಈ ಇಷ್ಟು ಸಮಯದಿಂದ ನಮ್ಮೊಟ್ಟಿಗೆ ಇದ್ದಿರಿ, ಇನ್ನೂ ಕೂಡ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಪೋರ್ಟನ್ನು ನೀಡಬೇಕು ಅಂತ ನಾನು ಜನರಲ್ಲಿ ಕೇಳಿಕೊಳ್ತಾನೆ. ಹಾಗೆ ನಾವು ಇದು ಒಂದು 2 ವಾರದ ಮಟ್ಟಿಗೆ ಈ ಸೇಲನ್ನು ನಡೆಸ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಬಂದು ಈ ಸೇಲ್ನ ಒಂದು ನಮ್ಮ ಕ್ವಾಲಿಟಿ ಗೂಡ್ಸ್ ಇರ್ಬೋದು ಅದರಲ್ಲೇ ನಾವು ಜನರ ವಿಶ್ವಾಸವನ್ನು ಗೆದ್ದದ್ದು. ಪ್ರತಿ ವರ್ಷ ಬೆಳ್ತಂಗಡಿ, ಸುಳ್ಯ, ಕಡಬ, ವಿಟ್ಲ ಈ ಕಡೆಯ ಜನರೆಲ್ಲ ಕಾದು ಕೂತಿರ್ತಾರೆ ನಾವು ಯಾವಾಗ ಸೇಲ್ ಹಾಕ್ತವೆ ಅಂತ. ಫೋನ್ ಕೂಡ ಮಾಡಿಕೊಂಡು ಕೇಳ್ತಾ ಇರ್ತಾರೆ. ಎಲ್ಲರ ಹತ್ರ ಕೂಡ ವಿನಂತಿ, ದಯವಿಟ್ಟು ಬನ್ನಿ, ಬಂದು ಒಂದು ಸತಿ ನೋಡಿ ನಮ್ಮ ಸೇಲನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.